ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲು ಘೋಷಣೆ. ಚಿಕ್ಕೋಡಿ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ 8ರಲ್ಲಿಯೂ ಬಿಜೆಪಿಯನ್ನು ಕಿತ್ತೊಗೆಯಿರಿ, ಸಿದ್ದರಾಮಯ್ಯ ಹೇಳಿಕೆ. ಹೈನುಗಾರಿಕೆಯಲ್ಲಿ ಉತ್ತಮ ಲಾಭ ಪಡೆಯಬಹುದು, ಕೆಎಂಎಫ್ ನಿರ್ದೇಶಕ ಚೆನ್ನಮಲ್ಲಯ್ಯ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜನವರಿ 16ರಂದು ರಾಜ್ಯ ಕಾಂಗ್ರೆಸ್ ಮಹಿಳಾ ಸಮಾವೇಶ. ಸರಗೂರು ತಾಲೂಕಿನ ಹಾದನೂರು ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆ ಕಾರ್ಯಕ್ರಮ. ಸರಗೂರು ವಿರಕ್ತ ಮಠದಲ್ಲಿ ವಿಶ್ವಕರ್ಮ ಸೇನಾ ಸಮಿತಿಯಿಂದ ದಿನಶೀರ್ಷಿಕೆ ಕ್ಯಾಲೆಂಡರ್ ಬಿಡುಗಡೆ. ತುರುವೇಕೆರೆ ರಾಮಕೃಷ್ಣ ಮಠ ಮಾದಿಹಳ್ಳಿಯ ಸ್ವಾಮೀಜಿಗಳಾದ ಶ್ರೀ ಬೋಧಾನಂದ ಸ್ವರೂಪರವರು ಮಾತನಾಡಿ, ದೇಶಕ್ಕೆ ಹಾಗೂ ಸಮಾಜಕ್ಕೆ ಸ್ವಾಮಿ ವಿವೇಕಾನಂದರ ಸೇವೆಯನ್ನು ನೆನೆಯುವ ನಿಟ್ಟಿನಲ್ಲಿ ಮೆರವಣಿಗೆ ಮತ್ತು ಯುವ ಸಮಾವೇಶವನ್ನು ತಿಪಟೂರು ರಸ್ತೆಯಲ್ಲಿರುವ ಗಣಪತಿ ಆಸ್ಥಾನ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದರು. ಕೇಂದ್ರ ಸರ್ಕಾರ 1984ರಲ್ಲಿ ಸರ್ಚ್ ಕಮಿಟಿಯನ್ನು ನೇಮಕ ಮಾಡಿ ಯುವಕರಿಗೆ ಆದರ್ಶವಾದ ವ್ಯಕ್ತಿ ಸ್ವಾಮಿ ವಿವೇಕಾನಂದರನ್ನು ನೆನೆದು ಅವರ ಜನ್ಮದಿನವನ್ನು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸಲು ಘೋಷಣೆ ಮಾಡಿದರು. ತದನಂತರ 1985ರ ನಂತರ ಇದನ್ನು ಯುವ ದಿನವಾಗಿ ಆಚರಿಸುತ್ತಿದ್ದೇವೆ. ಹಾಗಾಗಿ ನಮ್ಮ ತುರುವೇಕೆರೆಯಲ್ಲಿ ರಾಮಕೃಷ್ಣ ಮಠ ಮಾದಿಹಳ್ಳಿ ಇವರಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಸಂಘ ಸಂಸ್ಥೆಗಳು, ಉತ್ಸಾಹಿ ಯುವಕರು ಮುಂದೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಿದ್ದಾರೆ. ಇದು ಒಂದು ಒಳ್ಳೆಯ ಬೆಳವಣಿಗೆ ಎಂದರು. ಜನವರಿ 12ರಂದು ಪಟ್ಟಣದ ಪ್ರವಾಸಿ ಮಂದಿರದಿಂದ ಮೆರವಣಿಗೆ ಮತ್ತು ಯುವ ಸಮಾವೇಶವನ್ನು ತಿಪಟೂರು ರಸ್ತೆಯಲ್ಲಿರುವ ಗಣಪತಿ ಆಸ್ಥಾನ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ವಿವಿಧ ಕಾಲೇಜುಗಳ ಯುವಕರು ಭಾಗವಹಿಸಲಿದ್ದಾರೆ. ಇದರಲ್ಲಿ ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಅವರ ಜಯಂತಿಯನ್ನು ಜನವರಿ 14ರಂದು ಆಶ್ರಮದಲ್ಲಿ ಆಚರಿಸಲಿದ್ದೇವೆ. ವಿಶೇಷ ಪೂಜೆ, ಹೋಮ ಹವನಾದಿಗಳು, ಪ್ರವಚನ, ಭಜನೆ ಕಾರ್ಯಕ್ರಮಗಳು ಬೆಳಗಿನಿಂದ ನಡೆಯಲಿದ್ದು, ಇದರ ಅಂಗವಾಗಿ ಆಶ್ರಮದಲ್ಲಿ ಭೋಜನ ಮತ್ತು ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸಂಜೆ 6:30ಕ್ಕೆ ಸಂಧ್ಯಾರತಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ತದನಂತರ ವಿವೇಕಾನಂದರ ಕುರಿತಾದ ಗೀತೆಗಳ ಗಾಯನವನ್ನು ಏರ್ಪಡಿಸಲಾಗಿದೆ. ವಿವೇಕಾನಂದರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾರ್ವಜನಿಕರಲ್ಲಿ ಸ್ವಾಮೀಜಿ ಮನವಿ ಮಾಡಿದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ಜನವರಿ 12, 1863ರಲ್ಲಿ ಅವರ ಜನ್ಮ ತಾಳಿದ್ರಿಂದ ಆ ದಿನವನ್ನು ನಾವು ರಾಷ್ಟ್ರೀಯ ಯುವ ದಿನಾಚರಣೆಯನ್ನಾಗಿ ಆಚರಿಸ್ತಾ ಇದ್ದೀವಿ. ಆದರೆ ನಮ್ಮ ಪಂಚಾಂಗದ ಪ್ರಕಾರ, ಹಿಂದೂ ಪಂಚಾಂಗದ ಪ್ರಕಾರ ಈ ವರ್ಷ ಅವರ ಜಯಂತಿಯನ್ನು ಜನವರಿ 14ನೇ ತಾರೀಕು ಆಶ್ರಮದಲ್ಲಿ ಆಚರಿಸ್ತಾ ಇದ್ದೀವಿ. ಅವತ್ತು ವಿಶೇಷ ಪೂಜೆ ಮತ್ತು ಹೋಮ ಹವನಾದಿಗಳು ಕೂಡ ಇರುತ್ತೆ. ಪ್ರವಚನ, ಭಜನೆ ಈ ಕಾರ್ಯಕ್ರಮಗಳೊಂದಿಗೆ ಬೆಳಗ್ಗೆಯಿಂದ ಇದು ಸಂಪನ್ನಗೊಳ್ಳಲಿದೆ. ಮತ್ತು ಮಧ್ಯಾಹ್ನದ ಭೋಜನ ಪ್ರಸಾದವನ್ನು ಕೂಡ ಆಶ್ರಮದಲ್ಲಿ ಬಂದ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ವ್ಯವಸ್ಥೆ ಮಾಡಿದ್ದೀವಿ. ಹಾಗಾಗಿ ಹೆಚ್ಚು ವಿವೇಕಾನಂದರ ಭಕ್ತರು, ಅನುಯಾಯಿಗಳು ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ತೇವೆ. ಏನು ವಿಶೇಷ ಇರುತ್ತೆ ಅವತ್ತು ಬೆಳಗ್ಗೆ ವಿಶೇಷ ಪೂಜೆ ಮತ್ತು ಭಜನೆ, ಹೋಮ ಮತ್ತು ಪ್ರವಚನ ಈ ಕಾರ್ಯಕ್ರಮಗಳು ಬೆಳಗ್ಗೆ 9 ಗಂಟೆಯಿಂದ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಮಧ್ಯಾಹ್ನ 12:30, 12:45 ತನಕ ಈ ಕಾರ್ಯಕ್ರಮ ನಡೆಯಲಿದೆ. ನಂತರ ಎಲ್ಲರಿಗೂ ಕೂಡ ಭೋಜನದ ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಮತ್ತು ಸಂಜೆ ಅವತ್ತು 6:00ಗೆ ಸ್ವಾಮಿ ವಿವೇಕಾನಂದ, ಆ ದಿನ ಸಂಜೆ 14ನೇ ತಾರೀಕು ಸಂಜೆ 6:00ಗೆ ಸಂಧ್ಯಾರತಿ ಮತ್ತು ವಿವೇಕಾನಂದರ ಕುರಿತು ಗೀತೆಯನ್ನು, ಹಾಡುಗಳನ್ನು ಅವತ್ತು ವಿಶೇಷವಾಗಿ ಹಾಡಲಾಗುತ್ತೆ. ಚಿಕ್ಕೋಡಿಯಲ್ಲಿ ಜರುಗಿದ ಕಾಂಗ್ರೆಸ್ನ ಪ್ರಜಾಧ್ವನಿ ಯಾತ್ರಾ ಕಾರ್ಯಕ್ರಮದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಬಿಜೆಪಿಯ ವಿರುದ್ಧ ತೀವ್ರ ಟೀಕಾ ಪ್ರಹಾರ ಮಾಡಿದ್ದಾರೆ. ಅವರು ಸಮಾವೇಶದಲ್ಲಿ ರೈತರ ಪರ ಧ್ವನಿ ಎತ್ತಿ, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ಮ ಪ್ರಣಾಳಿಕೆಯಲ್ಲಿ ಇಲ್ಲದಿದ್ದರೂ 7,800 ಕೋಟಿ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದೆ. ಆದರೆ ಬಿಜೆಪಿ ಸರ್ಕಾರ ತಮ್ಮ ಪ್ರಣಾಳಿಕೆಯಲ್ಲಿ 600 ಭರವಸೆ ನೀಡಿದ್ದು 4% ಕೂಡ ಭರವಸೆಯನ್ನು ಈಡೇರಿಸಲಿಲ್ಲ ಎಂದರು. ಇನ್ನು ರೈತರ ಸಾಲ ಮನ್ನಾ ಮಾಡುವ ಘೋಷಣೆ ಕೂಗಿದ ಪ್ರಧಾನಿ ಮೋದಿ ರೈತರ ಸಾಲ 1 ಲಕ್ಷ ಕೂಡ ಸಾಲ ಮನ್ನಾ ಮಾಡಿಲ್ಲ ಎಂದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಪೆಟ್ರೋಲ್ ಬೆಲೆ 71 ರೂಪಾಯಿ ಇತ್ತು. ಇದೀಗ ಬಿಜೆಪಿ ಸರ್ಕಾರ ಬಂದ ಮೇಲೆ ಪೆಟ್ರೋಲ್ ಬೆಲೆ 101 ರೂಪಾಯಿ ಬೆಲೆ ಏರಿಕೆಯಾಗಿದೆ ಎಂದರು. ಚಿಕ್ಕೋಡಿ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ 8ರಲ್ಲಿಯೂ ಕೂಡ ಬಿಜೆಪಿಯನ್ನು ಕಿತ್ತೊಗೆದು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಲು ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಜೊತೆ ಕೈ ಜೋಡಿಸಬೇಕೆಂದು ಚಿಕ್ಕೋಡಿ ಜನತೆಯಲ್ಲಿ ಮನವಿ ಮಾಡಿದರು. ಇವರು 2018ರಲ್ಲಿ 600 ಭರವಸೆಗಳನ್ನು ಕೊಟ್ಟಿದ್ರು. ಅವರ ಪ್ರಣಾಳಿಕೆ ಮೂಲಕ 600 ಭರವಸೆಗಳು. ಇಲ್ಲಿಯವರೆಗೆ 10
60% ಅಂದ್ರೆ 60 ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದರರ್ಥ 540 ಭರವಸೆಗಳು ಹಾಗೇ ಉಳ್ಕೊಂಡು. ಇದೇ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿರುವಾಗ ರೈತರ ಸಾಲ 78,000 ಕೋಟಿ ರೂಪಾಯಿಗಳನ್ನ ಮನ್ನಾ ಮಾಡಿದ್ರು. ಇವ್ರು ಇರ್ಬೇಕೇನ್ರಿ ಅಧಿಕಾರದಲ್ಲಿ? ಹೇಳಿಯಪ್ಪ ನೀವೇ. ಅದಕ್ಕೆ ನಿಮ್ ಧ್ವನಿ ಇದೆಯಲ್ಲ, ಇದು ಪ್ರಜಾಧ್ವನಿ ಅಂತಂದ್ರೆ ನಿಮ್ ಧ್ವನಿ. ನಿಮ್ಮ ನಿರೀಕ್ಷೆಗಳೇನು, ನಿಮ್ಮ ಸಲಹೆಗಳೇನು, ಅದನ್ನ ಕೇಳ್ಕೊಂಡು ಮುಂದೆ ನಾವು ಅಧಿಕಾರಕ್ಕೆ ಬಂದ್ರೆ ಜನಪರವಾದಂತ ಆಡಳಿತ ಕೊಡ್ತಕ್ಕಂಥ, ರೈತರ ಪರವಾದಂತ ಆಡಳಿತ ಕೊಡ್ತಕ್ಕಂಥ, ಬಡವರ ಪರವಾದಂತ ಆಡಳಿತ ಕೊಡ್ತಕ್ಕಂಥ, ದಲಿತರ ಪರವಾದಂತ, ಯುವಕರ ಪರವಾದಂತ, ಮಹಿಳೆಯರ ಪರವಾದಂತ ಆಡಳಿತ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡುತ್ತೇವೆ. ಇಲ್ಲಿ ಚಿಕ್ಕೋಡಿ ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 8ಕ್ಕೆ 8 ಕೂಡ ಬಿಜೆಪಿಯವರನ್ನ ಕಿತ್ತೊಗೆದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡೋದು. ಹೈನುಗಾರಿಕೆಯಲ್ಲಿ ಉತ್ತಮ ಲಾಭ ಪಡೆಯಬಹುದು, ಆದ್ದರಿಂದ ಗುಣಮಟ್ಟದ ಹಾಲು ನೀಡಿ ಎಂದು ಕೆಎಂಎಫ್ ನಿರ್ದೇಶಕ ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಚೆನ್ನಮಲ್ಲಯ್ಯ ರೈತರಿಗೆ ಕರೆ ನೀಡಿದರು. ಪಾವಗಡ ತಾಲೂಕು ತುಮಕೂರು ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಕಚೇರಿಯಲ್ಲಿ ಬುಧವಾರ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗಣಕಯಂತ್ರ ಮತ್ತು ಹೊಸದುರ್ಗ ಮಹಿಳಾ ಸ್ವಸಹಾಯ ಸಂಘಕ್ಕೆ 2 ಲಕ್ಷ ಚೆಕ್ ವಿತರಣೆ ಮಾಡಿ ಮಾತನಾಡುತ್ತಾ, ರಾಜ್ಯದ 14 ಒಕ್ಕೂಟಗಳಲ್ಲಿ ತುಮಕೂರು 2ನೇ ಲಾಭದಾಯಕ ಸ್ಥಾನದಲ್ಲಿದೆ. ಆಂಧ್ರ ಮತ್ತು ಕರ್ನಾಟಕ ರಾಜ್ಯಗಳ ಶಾಲಾ ಮಕ್ಕಳಿಗೆ ಹಾಲಿನ ಪುಡಿ ವಿತರಣೆಯಾಗುತ್ತಿದೆ. ನಂದಿನಿ ತುಪ್ಪ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಸರಬರಾಜಾಗುತ್ತಿದೆ. ಜಿಲ್ಲಾದ್ಯಂತ ಒಟ್ಟು ಹಾಲು ಉತ್ಪಾದನೆ 7,06,000 ಲೀಟರ್ ಆಗುತ್ತಿದೆ. ಇದನ್ನು ಸಮರ್ಪಕವಾಗಿ ನಿರ್ವಹಿಸಿ ಬಂದಂತಹ ಲಾಭಾಂಶವನ್ನು ನಂದಿನಿ ಡೈರಿಗೆ ಹಾಕುವ ರೈತರಿಗೆ ವಿತರಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಮುಖ್ಯಸ್ಥ ದಿಲೀಪ್ ಕುಮಾರ್, ವಿಸ್ತರಣಾಧಿಕಾರಿ ಸುನೀತಾ, ತಾಲೂಕಿನ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವರದಿ ರಾಮಪ್ಪ ಸಿಕೆಪುರ, ಪಾವಗಡ ತಾಲೂಕು. ಪ್ರತಿಯೊಬ್ಬ ರೈತರಿಗೂ 1 ಲಕ್ಷ ರೂಪಾಯಿನಂತೆ 1,29 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟಿದೆ. ಅದು ಅಲ್ಲದೆ ಏನು ಇವತ್ತಿನ ದಿನ ರೈತರು ಮೇವಿಗಾಗಿ ಪರದಾಡ್ತಕ್ಕಂಥ ಒಂದು ಸಮಯದಲ್ಲಿ ಒಕ್ಕೂಟದ ವತಿಯಿಂದ 50% ಸಬ್ಸಿಡಿ ದರದಲ್ಲಿ ನಾವು ಮೆಕ್ಕೆಜೋಳ ಮತ್ತು ಈ ಕೆಂಪು ಜೋಳವನ್ನು ಮೇವು ಬ್ಯಾಗ್ ಕೊಡ್ತಾ ಇದ್ದೀವಿ ರೈತರಿಗೆ. ಸುಮಾರು ಈ ವರ್ಷದಲ್ಲಿ 160 ಕ್ವಿಂಟಲ್ ಕೊಟ್ಟಿದ್ದೀವಿ. ಅದು 50% ಸಬ್ಸಿಡಿ, 35 ರೂಪಾಯಿ ರೇಟ್ ಆದರೆ 17 ರೂಪಾಯಿ ನಾವು ಒಕ್ಕೂಟದ ವತಿಯಿಂದ ಸಬ್ಸಿಡಿ ದರದಲ್ಲಿ ರೈತರಿಗೆ ವಿತರಣೆ ಮಾಡಿದ್ದೀವಿ. ಏನು ನೀರಾವರಿ ಬೆಳೆ, ನೀರಾವರಿ ಇರ್ತಕ್ಕಂಥ ರೈತರು ಈ ಕಷ್ಟ ಕಾಲದಲ್ಲಿ ಮೇವು ಎಲ್ಲಿ ಸಿಗ್ತಾ ಇಲ್ಲ. ಆದ್ದರಿಂದ ನಾವು ಟೆಂಡರ್ ಕಾಗಬೇಕು, ಟೆಂಡರ್ನಿಂದ ರೈತರಿಗೆ ಬೆಳ್ಕೊಂಡು ಆ ಮೇವು ಆ ದನಗಳಿಗೆ ಉಪಯೋಗ ಆಗಬೇಕಂತಕ್ಕಂಥ ಒಂದು ಉದ್ದೇಶದಿಂದ 50% ದರದಲ್ಲಿ ಜೋಳನ ಸಪ್ಲೈ ಮಾಡಿದ್ದೀವಿ. ಆಮೇಲೆ ರೈತರು ಯಾರು ಈ ಮೇವು ಕಟಾವು ಯಂತ್ರಗಳನ್ನು ಯಾರು ಖರೀದಿ ಮಾಡ್ತಾರೋ ಅಂಥವರಿಗೂ ಸಹ 50% ಸಬ್ಸಿಡಿ ದರದಲ್ಲಿ ನಾವು ತಿಪಟೂರು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬೆಂಗಳೂರು ಅರಮನೆ ಮೈದಾನದಲ್ಲಿ ಜನವರಿ 16ರಂದು ರಾಜ್ಯ ಕಾಂಗ್ರೆಸ್ ಮಹಿಳಾ ಸಮಾವೇಶ ಆಯೋಜಿಸಲಾಗಿದ್ದು, ಕನಿಷ್ಠ 2,000 ಜನ ಮಹಿಳೆಯರು ತಿಪಟೂರಿನಿಂದ ಭಾಗವಹಿಸಲಿದ್ದಾರೆ ಎಂದು ಕಾಂಗ್ರೆಸ್ನ ಮಾಜಿ ಶಾಸಕ ಕೆ ಷಡಕ್ಷರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ವಾದ್ರಾ ಸಮಾವೇಶವನ್ನು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದರು. ಇಂದಿನಿಂದ ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಬಸ್ ಯಾತ್ರೆ ಪ್ರಾರಂಭಿಸಿದ್ದು, ಕಾಂಗ್ರೆಸ್ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಒಟ್ಟಿಗೆ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಜನವರಿ 24ರಂದು ಬಸ್ ಯಾತ್ರೆ ತುಮಕೂರಿನಿಂದ ಜಿಲ್ಲೆಗೆ ಆಗಮಿಸಲಿದ್ದು, ತಿಪಟೂರಿನಿಂದ 3,000 ಕಾರ್ಯಕರ್ತರು ಈ ಸಮಾವೇಶಕ್ಕೆ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡ ಸಿಬಿ ಶಶಿಧರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಡೆನೂರು ಕಾಂತರಾಜ್, ನಗರಸಭೆ ಮಾಜಿ ಅಧ್ಯಕ್ಷ ಟಿಎನ್ ಪ್ರಕಾಶ್, ತಾಲೂಕು ಮಾಜಿ ಅಧ್ಯಕ್ಷ ಸುರೇಶ್ ನಾಕೇನಹಳ್ಳಿ, ಮಹಿಳಾ ಘಟಕದ ಅಧ್ಯಕ್ಷೆ ನೂರ್ಬಾನ್ ಸೈಫುಲ್ಲಾ ಇತರರು ಉಪಸ್ಥಿತರಿದ್ದರು. ವರದಿ ಆನಂದ ತಿಪಟೂರು. ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ರಾಷ್ಟ್ರದ ಅವರು ನಾಯಕಿಯಾದಂಥ ಪ್ರಿಯಾಂಕಾ ಗಾಂಧಿಯವರನ್ನ ಆಹ್ವಾನಿಸಿದ್ದಾರೆ. 14ನೇ ತಾರೀಕು 11 ಗಂಟೆಗೆ ಬೆಂಗಳೂರಿನ ಪ್ಯಾಲೇಸ್ ಆವರಣದಲ್ಲಿ, ಮೂಲ ಪ್ಯಾಲೇಸ್ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಸುಮಾರು ರಾಜ್ಯದಿಂದ
1.5-2 ಲಕ್ಷ ಜನ ಭಾಗವಹಿಸಲೇಬೇಕು ಅಂತೇಳಿ ಅಧ್ಯಕ್ಷರು ಮೊನ್ನೆ ಸಭೆಯನ್ನು ಮಾಡಿ ಕಡ್ಡಾಯ ಮಾಡಿದ್ದಾರೆ. ಹಾಗೆ ನಮ್ಮ ಜಿಲ್ಲೆಗೂ ಒಂದು ಟಾರ್ಗೆಟ್ ಕೊಟ್ಟಿದ್ದೀವಿ, ಜನ ಬರಲೇಬೇಕು ಅಂತ. ಸೊ ನಮಗೆ 3,000 ಜನ ತರಲೇಬೇಕು ಅಂತ ಹೇಳಿದ್ರು. ಮಹಿಳೆಯರನ್ನ 3,000 ಜನ ಓಡಿಸೋದು ಕಷ್ಟ ಆಗ್ತದೆ ಸರ್. ಪುರುಷರು ಅವ್ರ ಜೊತೆ ಬಂದಿದ್ರೆ ಈಸಿಯಾಗಿ ಕರ್ಕೊಂಬರ್ಬೋದು ಅಂತ ಹೇಳಿದಾಗ ಅವರಿಗೆ ಕಡ್ಡಾಯವಾಗಿ ಪೂರ್ಣವಾಗಿ ಮಹಿಳೆಯರನ್ನೇ ನಡೆಸ್ತಕ್ಕಂಥ ಕಾರ್ಯಕ್ರಮ. ಯಾರು ಪುರುಷರನ್ನ ಅಲ್ಲಿ ಆ ವೇದಿಕೆ ಮೇಲೆ ಕೂರಿಸಲ್ಲ, ಪಕ್ಕದಲ್ಲಿ ವ್ಯವಸ್ಥೆ ಮಾಡಿರ್ತೇವೆ, ಅಲ್ಲಿ ಕೂತ್ಕೋಬೋದು. ಇದು ಪೂರ್ಣವಾಗಿ ಮಹಿಳೆಯರದ ಕಾರ್ಯಕ್ರಮ. ಅದಕ್ಕೋಸ್ಕರ ನಾವು ಇವತ್ತು ನಾನಾ ಆಯ್ಕೆಯಿಂದ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು ಮಹಿಳೆಯರಿಗೆ ಅವೇರ್ನೆಸ್ ಮೂಡಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರಗೂರು ತಾಲೂಕಿನ ಹಾದನೂರು ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ ವತಿಯಿಂದ ಅಯ್ಯಪ್ಪ ಸ್ವಾಮಿಯ ಮಾಲಾಧಾರಿಗಳು ಬೆಳಿಗ್ಗೆಯಿಂದ ವಿವಿಧ ರೀತಿಯ ಪೂಜೆ ಕಾರ್ಯಕ್ರಮ ನೆರವೇರಿಸಿದರು. ನಂತರ ಬೆಳಿಗ್ಗೆಯಿಂದ ಮಧ್ಯಾಹ್ನದವರೆಗೂ ಸಾವಿರಾರು ಜನ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ಮಾಡಲಾಯಿತು. ಆ ನಂತರ ಮಧ್ಯಾಹ್ನ ಸಮಯದಲ್ಲಿ ಕೆರೆಯಿಂದ ಸತ್ತಿಗೆ ಮುಖಾಂತರ ಪೂರ್ಣಕುಂಭ ಕಳಸವನ್ನು ಹೊತ್ತು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮೆರವಣಿಗೆ ನಡೆಸಿದರು. ಚಿಕ್ಕಬರಗಿ ಹೆಡಿಯಾಲ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಿಕೊಂಡು ಉದ್ದಕ್ಕೂ ನಗಾರಿ ತಮಟೆ ಕಲಾ ತಂಡಗಳೊಡನೆ ಸಾಗಿ ವರದರಾಜ ಸ್ವಾಮಿ ದೇವಾಲಯದ ಬಳಿ ತಲುಪಿತ್ತು. ನಂತರ ವಿಶೇಷ ಪೂಜೆ, ಭಜನೆ ಹಾಗೂ ದೀಪಾರಾಧನೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮದ ಯಜಮಾನರು ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ಚಂದ್ರ ಹಾದನೂರು. ಸರಗೂರು ಪಟ್ಟಣದ ವಿರಕ್ತ ಮಠದಲ್ಲಿ ತಾಲೂಕು ವಿಶ್ವಕರ್ಮ ಸೇನಾ ಸಮಿತಿ ವತಿಯಿಂದ ದಿನಶೀರ್ಷಿಕೆ ಕ್ಯಾಲೆಂಡರ್ ಅನ್ನು ಮಠದ ಶ್ರೀ ಮಹದೇವ ಸ್ವಾಮಿ ಸ್ವಾಮೀಜಿ ಸೇವಾ ಸಮಿತಿ ಅಧ್ಯಕ್ಷ ಲೋಕೇಶ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಳ್ಳೂರು ಗೋವಿಂದಾಚಾರಿ ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು. ಮುಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗೋವಿಂದಾಚಾರ್ ಮಾತನಾಡಿ, ನಮ್ಮ ಸಮಾಜ ಸನಾತನ ಇತಿಹಾಸ ಹೊಂದಿದ ವಿಶ್ವಕರ್ಮ ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಸಿಗಬೇಕಾದರೆ ಸಂಘಟಿತರಾಗಿ ಶಿಕ್ಷಣವಂತರಾದ ಜಾಗೃತಿ ಮೂಡಿಸಲು ಸಾಧ್ಯ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುಳ್ಳೂರು ಗೋವಿಂದಾಚಾರಿ ಹೇಳಿದರು. ವಿಶ್ವಕರ್ಮ ಸಮಾಜ ರಾಜ್ಯಾಧ್ಯಕ್ಷ ಶಾಸಕ ಕೆಪಿ ನಂಜುಂಡಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಸಂಘಟನೆ ಯಶಸ್ವಿಯಾಗಿದೆ ಎಂದರು. ವಿಶ್ವಕರ್ಮ ಸೇನಾ ಸಮಿತಿ ಅಧ್ಯಕ್ಷ ಲೋಕೇಶ್ ಮಾತನಾಡಿ, ನಮ್ಮ ಸಮಾಜ ಕಷ್ಟದಿಂದ ಸಂಘಟನೆ ಮಾಡಿಕೊಂಡು ಬರುತ್ತಿದ್ದು ಸಾಮಾಜಿಕ ಹೋರಾಟಕ್ಕೆ ಸರಿಯಾದ ನ್ಯಾಯ ಸಿಗಬೇಕಾಗಿದೆ ಎಂದು ತಿಳಿಸಿದರು. ವಿರಕ್ತ ಮಠದ ಶ್ರೀ ಮಹದೇವ ಸ್ವಾಮಿ ಸ್ವಾಮೀಜಿ ಮಾತನಾಡಿ, ಯಾವುದೇ ಧರ್ಮ ಜಾತಿ ಮೀಸಲಾತಿಗೆ ಒಳಪಡಿಸಬೇಕಾದರೆ ಕುಲಶಾಸ್ತ್ರ ಅಧ್ಯಯನವಾಗಬೇಕು. ಬೇರೆ ಸಮಾಜಕ್ಕೆ ಅನ್ಯಾಯವಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು. ವಿಶ್ವಕರ್ಮ ಸಮಾಜದಲ್ಲಿ ಅನೇಕ ಸಂಘಟನೆಗಳಿದ್ದು ಬೇರೆ ಸಮಾಜಕ್ಕೆ ಅನ್ಯಾಯವಾಗದಂತೆ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಗೌರವಾಧ್ಯಕ್ಷ ಲಿಂಗರಾಜು ಆಚಾರ್, ಉಪಾಧ್ಯಕ್ಷ ವಸಂತ್ ಕುಮಾರ್ ಸಮಾಜದ ಸಂಘಟನೆ ಬಗ್ಗೆ ಮಾತನಾಡಿದರು. ಕಾರ್ಯದರ್ಶಿ ಬಾಡಗ ರವಿ, ಖಜಾಂಚಿ ಸಂತೋಷ್, ಎಸ್ಎಂ, ಕಾನೂನು ಸಲಹೆಗಾರ ಮಹದೇವ ಸ್ವಾಮಿ, ಕಾರ್ಯಾಧ್ಯಕ್ಷ ಮಂಜುನಾಥ, ತಾಲೂಕು ಜೆಡಿಎಸ್ ಹಿಂದುಳಿದ ವರ್ಗದ ಅಧ್ಯಕ್ಷ ವಿಶ್ವಕರ್ಮ ಸಮಾಜ ಮುಖಂಡರು ಜಿ ರವಿ, ಎಚ್ಎಂ ದಾಸಾಚಾರಿ ಸರಗೂರು, ಜಕಣಾಚಾರಿ ಸ್ಪಂದನ ಸಮಿತಿ ಅಧ್ಯಕ್ಷ ಶ್ರೀನಿವಾಸ, ಮಂಜುನಾಥ್, ಸೋಮಾಚಾರಿ ಬಿರ್ವಾಳ್, ಗೋವಿಂದಾಚಾರಿ, ಆನಂದ್ ಕಳ್ಳಂಬಾಳು, ಪ್ರಭುಸ್ವಾಮಿ, ಬಸವರಾಜು ಸ್ವಾಮಿ, ರಾಜಚಾರಿ ಮುಳ್ಳೂರು, ಸಿದ್ದಪ್ಪಾಜಿ ನವೀನ್, ಮೋಹನ್ ಎಂಸಿ, ಪ್ರಕಾಶ್, ವೆಂಕಟೇಶ್ ಕೋಟೆ, ಚನ್ನಚಾರ್ ಹೊಸಳ್ಳಿ, ಸಿದ್ದಪ್ಪಾಜಿ, ವೆಂಕಟೇಶ್, ಚೆಲುವಚಾರಿ, ಸುರೇಶ್ ಹಾಜರಿದ್ದರು. ವರದಿ ಚಂದ್ರಹಾದನೂರು. ಬಹಳ ಮುಖ್ಯವಾದಂಥದ್ದು. ಅಂದರೆ ಯಾವುದೇ ಸಮಾಜ ಇರ್ಬೋದು, ಎಲ್ಲರೂ ಕೂಡ ಸಂಘಟಿತರಾಗಬೇಕಾದಂಥದ್ದು ಬಹಳ ಅವಶ್ಯಕ. ಅಂದರೆ ನಾವು ಏನಾದರೂ ಒಂದು ಸಮಾಜಮುಖಿಯಾಗಿ ಮಾಡಲಿಕ್ಕೆ ಅಥವಾ ಸಮಾಜದ ಒಂದು ಮುನ್ನೆಲೆಗೆ ಬಂದಾಗ ನಾವೊಂದು ಸಂಘಟಿತರಾದಾಗ ಅದಕ್ಕೊಂದು ಶಕ್ತಿ ಇರುತ್ತೆ, ಒಂದು ಒಳ್ಳೆ ಥರವಾದಂಥ ವಾತಾವರಣ ಕೂಡ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಉಂಟು. ಹಾಗಾಗಿ ನೀವೆಲ್ಲರೂ ಕೂಡ ಸಂಘಟಿತರಾಗಬೇಕಾದಂಥದ್ದು ಬಹಳ ಅವಶ್ಯಕ. ಆಗಲೇ ವಿಶ್ವಕರ್ಮ ಸಮಾಜದ ಮುಖಂಡರುಗಳು ಹಾಗೂ ಯೂತ್ಗಳು ನಮ್ಮ ಸಮಾಜವನ್ನು ಮೇಲ್ತರಬೇಕು. ನಾವು ಎಲ್ಲ ಸಮಾಜದಾಗೆ ನಾವು ಸಮಾಜದ
ಏಳಿಗೆಗಾಗಿ ದುಡಿಬೇಕು, ಮುಂದೆ ಕಾಣಿಸ್ಕೋಬೇಕು ಅನ್ನೋದ ಒಂದು ಬಂದಿದೆ. ಅದಕ್ಕೆ ಎಲ್ಲರಿಗೂ ನಾನು ನಮ್ಮ ಸಮಾಜದ ಎಲ್ಲ ಮುಖಂಡರು, ಯೂತು, ಕಾರ್ಯಕರ್ತರು ಓಡಾಡ್ತಾ ಇರೋ ಸಮಾಜದ ಬಗ್ಗೆ ಜವಾಬ್ದಾರಿ ತಗೊಂಡು ಓಡಾಡ್ತಾ ಇರೋರೆಲ್ಲರಿಗೂ ವಂದಿಸುತ್ತಾ 2017 ಪ್ರಥಮವಾಗಿ ವಿಶ್ವಕರ್ಮ ಸೇನಾ ಸಮಿತಿನ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಮಾಜಿ ಅಧ್ಯಕ್ಷರು ಮಹೇಶ್ ಅವರು ಬಂದಿಲ್ಲ ಇವತ್ತು ಕಾರಣಾಂತರ. ಅವರು ಮಹೇಶ್ ಎಲ್ಲ ಸೇರ್ತಿದ್ರು ಮಾತಾಡ್ತಾರೆ.